ಶಾಲೆ ಬಿಟ್ಟು ಮನೆಗೆ ಬರುತ್ತಿದ್ದ ವೇಳೆ ಕಾಲು ಸಂಕ ದಾಟುವಾಗ ಆಯತಪ್ಪಿ 2ನೇ ತರಗತಿಯ ವಿದ್ಯಾರ್ಥಿನಿ ನೀರು ಪಾಲಾದ ಘಟನೆ ಕಾಲ್ತೋಡು ಗ್ರಾಮದಲ್ಲಿ ಇಂದು ನಡೆದಿದೆ. ಬೊಳ್ಳಂಬಳ್ಳಿಯ ಮಕ್ಕಿಮನೆ ಪ್ರದೀಪ್ ಪೂಜಾರಿ ಹಾಗೂ ಸುಮಿತ್ರಾ ಅವರ ಪುತ್ರಿ 7 ವರ್ಷದ ಹುಡುಗಿ ನೀರು ಪಾಲಾಗಿದ್ದು ಹುಡುಕಾಟ ತೀವ್ರಗೊಂಡಿದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಪ್ಪರಿಕೆಯಲ್ಲಿ 2ನೇ ತರಗತಿಯಲ್ಲಿ ಓದುತ್ತಿದ್ದ ಸನ್ನಿಧಿ ಸೋಮವಾರ ಸಂಜೆ ಶಾಲೆ ಬಿಟ್ಟು ಮನೆಗೆ ಬರುವಾಗ ಬೀಜಮಕ್ಕಿ ಎಂಬಲ್ಲಿ ಕಾಲು ಸಂಕವಿದ್ದು ಈ ಕಾಲು ಸಂಕ ದಾಟುವಾಗ ಆಯತಪ್ಪಿ ಹಳ್ಳಕ್ಕೆ ಬಿದ್ದಿದ್ದಾಳೆ. ಕೂಡಲೇ ವಿಷಯ ತಿಳಿದು ಸಾರ್ವಜನಿಕರು ಹುಡುಕಾಟ ಆರಂಭಿಸಿದ್ದಾರೆ. ಈ ಹಳ್ಳ ಬೊಳ್ಳಂಬಳ್ಳಿ ನದಿಗೆ ಸೇರಿದ್ದು ನೀರಿನ ರಭಸಕ್ಕೆ ಜೋರಾಗಿದ್ದು ನೀರಿನ ಸೆಳೆತಕ್ಕೆ ಆಕೆ ಕೊಚ್ಚಿಕೊಂಡು ಹೋಗುತ್ತಿರುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ. ಇನ್ನು ಶೋಧ ಕಾರ್ಯ ಭರದಿಂದ ಸಾಗುತ್ತಿದ್ದು ಘಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಕೂರ್ಮರಾವ್ ಭೇಟಿ ನೀಡಿದ್ದಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಪ್ಪರಿಕೆಯ ವಿದ್ಯಾರ್ಥಿನಿ ಮಕ್ಕಳಿಗೆ ಹೊಳೆ ತೊರೆ ದಾಟಲು ಬಹಳ ಕಷ್ಟವಾಗುತ್ತಿದೆ. ಹಲವಾರು ವರ್ಷಗಳಿಂದ ಈ ಭಾಗದಲ್ಲಿ ಅಭಿವೃದ್ಧಿ ಆಗಿಲ್ಲ. ಊರಿನ ಸಮಸ್ಯೆಗಳನ್ನ ಡಿಸಿ ಮುಂದೆ ಗ್ರಾಮಸ್ಥರು ಹೇಳಿಕೊಂಡಿದ್ದು ದಾಟುವಾಗ ಹುಡುಗಿ ಆಯತಪ್ಪಿ ಬಿದ್ದಿದ್ದಾರೆ ಎಂದು ತಿಳಿಸಿದ್ದಾರೆ. ನಾನು ಇಲ್ಲಿ 30-35 ವರ್ಷದಿಂದ ನೋಡ್ತಾ ಇದ್ದೇನೆ. ನಾನೇ ಸಂಕದ ಮೇಲೆ ಹೋಗ್ತಾ ಇದ್ದೇನೆ. ಇಲ್ಲಿ ಈ ಊರಲ್ಲಿ ಯಾವುದೊಂದು ವ್ಯವಸ್ಥೆನೂ ಮಾಡಲಿಲ್ಲ. ಮತ್ತೆ ಕಾಲು ಸಂಕನೂ ಇಲ್ಲ, ಸೇತುವೆ ಅಂತೇಳಿ ಏನೂ ಒಂದು ಶಾಲೆಗೆ ಹೋಗುವ ಮಕ್ಕಳಿಗೆ ವ್ಯವಸ್ಥೆ ಮಾಡಲಿಲ್ಲ. ಮತ್ತು ನೆಟ್ವರ್ಕಿನ ಸೇವೆಯಲ್ಲಿ ಏನಾದ್ರು ಆಯ್ತು ಅಂತ ಹೇಳಿದ್ರೆ ಮಕ್ಕಳಿಗೆ ಒಂದು ಯಾರಿಗಾರು ಫೋನ್ ಮಾಡಿ ಹೇಳುವ ಅಂದರೆ ಒಂದು ನೆಟ್ವರ್ಕಿನ ಸೇವೆನೂ ಮಾಡಲಿಲ್ಲ ಇವರು. ಯಾರ್ಯಾರಿದ್ದಾರೆ ನಿಮ್ಮ ಜೊತೆಗೆ ಟೀಮಲ್ಲಿ ಒಂದು ಪಾರ್ಕ್ ಮಾಡಿಸಿ ನಮ್ಮ ಹೆಸರು ಹೇಳ್ಬಿಡಿ. ಸರ್ ನನ್ನ ಫಸ್ಟ್ ಶ್ರೀನಿವಾಸ ಪೂಜಾರಿ ಅಂತ ಬಿ ಚೆನ್ನೈ ಪೂಜಾರಿ ಸರ್. LF 2185 ಲೀಡಿಂಗ್ ಫೈರ್. ಸರ್ ಸೀನೋ ನಾಯ್ಕ ಅಂತ LF 570 ಲೀಡಿಂಗ್ ಫೈರ್. ನೀವು ಕೂಡ ಕೆಲವರು ಮಾತಾಡಿರ್ಬೋದು. ಅವ್ರದ್ದು ಒಂದೇ ಸದ್ಯಕ್ಕೆ ಕೇಳ್ತಾರೆ ಏನಂದರೆ ನಿಮಗೆ ಯಾವುದಾದ್ರೂ ರೀತಿಯಲ್ಲಿ ಹುಡುಕಿ ನಮಗೆ ಕೊಟ್ಟಿದ್ರೆ ಮಾತ್ರ ನಮಗೆ ಸ್ವಲ್ಪ ಒಂದು ಹೋಗೋದಲ್ಲ. ಸೊ ಅದು ನಮ್ಮೆಲ್ಲರ ಜವಾಬ್ದಾರಿ. ನಮ್ಮ ಮುಂದೆ ಫಸ್ಟ್ ಇರೋದು ಅದೇ ಜವಾಬ್ದಾರಿ. ಬೇರೆ ಏನೇನು ಇರ್ತದೆ ಆಮೇಲೆ ನಾವು ನಿಧಾನವಾಗಿ ನೋಡ್ತೀವಿ. ಫಸ್ಟ್ ನಿಮ್ಮ ಸೇಫ್ಟಿ ಜೊತೆಗೆ ಯಾರು ಸೆಕ್ಷನ್ ಇರ್ತಾರೆ ನಿಮ್ಮ ಸೇಫ್ಟಿ ಕೂಡ ಇಂಪಾರ್ಟೆಂಟ್. ಯಾರು ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ ಯಾರಾದರೂ ಇರಲಿ, ಲೋಕಲ್ಸು ಮತ್ತು ನೀವು ಯಾರಿದ್ರು ಕೂಡ ಫಸ್ಟ್ ನಿಮ್ಮ ಸೇಫ್ಟಿ ಕೂಡ ನೋಡ್ತೀವಿ. ಈಗ ನಾವು ನೋಡಿದ್ದೀವಿ ಕೆಳಗಡೆ ಹೋಗಿದ್ವಿ, ಅದು ಸಡನ್ ಆಗಿ ಕೆಲವೊಬ್ಬರು ಏನಾಗುತ್ತದೆ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಕೂಡ ಆಗೋದಿಲ್ಲ. ಎಷ್ಟು ಡೆಪ್ತ್ ಇರುತ್ತದೆ, ಎಷ್ಟು ಫ್ಲೋ ಬರ್ತದೆ. ಫಸ್ಟ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ನೀವು ನಿಮ್ಮ ಸೇಫ್ಟಿ ಜೊತೆಗೆ ಏನು ಡ್ರಿಲ್ ಇರುತ್ತದಲ್ಲ ನಿಮ್ಮ ಡ್ರಿಲ್ ಪ್ರಕಾರವಾಗಿಯೇ ಮಾಡಬೇಕು. ಸೇಫ್ಟಿ ಬಿಟ್ಟು ಯಾರು ಇದಾಗಬಾರ್ದು, ಅದನ್ನು ನೋಡ್ತಾರೆ. ಎರಡನೇದು ನಮ್ಮ ಮಿಷಿನ್ ಏನಿದೆ, ನಮ್ಮ ಮಿಷಿನ್ ಅದೇ ಎನಿ ಕಾಸ್ಟ್. ಯಾಕಂದರೆ ಮಧ್ಯದಲ್ಲಿ ಮಳೆ ಬರ್ಬೋದು ಸಡನ್ ಆಗಿ. ಮತ್ತು ವಿಧಾನಸಭಾ ಕ್ಷೇತ್ರದ ಕಾಲ್ತೋಡಿನ ಬೀಜಮಕ್ಕಿ ಎಂಬಲ್ಲಿ ಶಾಲೆಯಿಂದ ಬರುವಾಗ ಮಗು ಅಕಸ್ಮಾತ್ ಆಗಿ ಕಾಲು ಜಾರಿ ಅವಘಡಕ್ಕೆ ಒಳಪಟ್ಟ ಬಗ್ಗೆ ವಿಷಾದ ವ್ಯಕ್ತಪಡಿಸುತ್ತೇನೆ. ದೈನಂದಿನಂತೆ ಮಗು ಸಂಜೆ 4 ಗಂಟೆಗೆ ಶಾಲೆ ಬಿಟ್ಟು ಬರುವಂತಹದ್ದು ಕ್ರಮ. ಇವತ್ತು ಶಾಲೆ 2:30 ಗಂಟೆಗೆ ಬಿಟ್ಟಿದ್ರಿಂದ ಶಾಲೆಯ ಮಗುವನ್ನು 5 ಮಕ್ಕಳನ್ನು ದಾಟಿಸುವಾಗ ಒಂದು ಮಗು ಅಜಾಗ್ರತೆಗೆ ಒಳಪಟ್ಟಿರುತ್ತದೆ. ಇದ್ರ ಬಗ್ಗೂ ನಾನು ವಿಷಾದ ವ್ಯಕ್ತಪಡಿಸ್ತೇನೆ. ಇಷ್ಟು ದಿವಸ ಆ ಮಗುವಿನ ತಾಯಿ ಬಂದು ಮಗುವನ್ನು ಕರೆದುಕೊಂಡು ಹೋಗುವ ರೂಢಿ ಇತ್ತು. ಈ ಪ್ರಕೃತಿ ವಿಕೋಪದಿಂದ ಆದಂತಹ ಅನಾಹುತಕ್ಕೆ ಇನ್ನೊಮ್ಮೆ ವಿಷಾದ ವ್ಯಕ್ತಪಡಿಸುತ್ತಾ